ಕಳೆದ 25 ವರ್ಷಗಳಿಂದ ಪುತ್ತೂರಿನಲ್ಲಿ ಮನೆ ಮಾತಾಗಿರುವ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹೋಪಯೋಗಿ ಸಾಮಗ್ರಿಗಳ ಮಳಿಗೆ ಶೇಟ್ ಎಲೆಕ್ಟ್ರಾನಿಕ್ಸ್ನಲ್ಲಿ ಹಬ್ಬಗಳ ಅಂಗವಾಗಿ ನಡೆಸಲಾದ ಟಿವಿಎಸ್ ಜುಪಿಟರ್ ಗೆಲ್ಲುವ 22ನೇ ಲಕ್ಕಿ ಕೂಪನ್ ಬಂಪರ್ ಡ್ರಾ ವಿಜೇತರಿಗೆ ಜನವರಿ 6ರಂದು ಟಿವಿಎಸ್ ಜುಪಿಟರ್ ಹಸ್ತಾಂತರ ಮಾಡಲಾಯಿತು. ಬಂಪರ್ ಡ್ರಾ ವಿಜೇತರಾದ ಭಕ್ತಕೋಡಿಯ ಜಯಂತ್ ಎಸ್ಟಿ ಸರ್ವೆದೋಳ ಇವರಿಗೆ ಶೇಟ್ ಎಲೆಕ್ಟ್ರಾನಿಕ್ಸ್ನ ಮಾಲಕ ರೂಪೇಶ್ ಶೆಟ್ಟಿ ಇವರು ಟಿವಿಎಸ್ ಜುಪಿಟರ್ ಹಸ್ತಾಂತರ ಮಾಡಿದ್ರು. ಇದೇ ವೇಳೆ 10 ಸಮಾಧಾನಕರ ಬಹುಮಾನಗಳ ಓರ್ವ ವಿಜೇತೆ ಗೀತಾ ಉರ್ಲಾಂಡಿಯವರಿಗೆ ಬಹುಮಾನವನ್ನ ಹಸ್ತಾಂತರ ಮಾಡಲಾಯಿತು. ಈ ಸಂದರ್ಭದಲ್ಲಿ ಸಂಸ್ಥೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಮೊದಲನೇದಾಗಿ ಇದು ನನ್ನ ತಂದೆ ತಾಯಿಯವರಿಗೆ, ನನ್ನ ಕುಟುಂಬದಸ್ಥರಿಗೆ ಎಲ್ಲ ಸೇರಿದ್ದು. ಮತ್ತು ಎರಡನೇದಾಗಿ ಹೇಳೋದಾದರೆ ಈ ಕಂಪೆನಿ ದೊಡ್ಡ ದೊಡ್ಡ ವ್ಯವಹಾರವನ್ನು ಮಾಡ್ತಾ ಇರುವಂಥ ಶೇಟ್ ಎಲೆಕ್ಟ್ರಾನಿಕ್ಸ್ ಇನ್ನು ಮುಂದಕ್ಕೆ ಜಾಸ್ತಿಯಾಗಿ ಬೆಳೆಯುತ್ತಾ ನಮ್ಮ ಇಂತಹ ಬಡವರಿಗೆ ಇನ್ನೂ ಇಂಥ ಒಂದು ಸೌಲಭ್ಯವನ್ನು ಒದಗಿಸಿಕೊಡಬೇಕಾಗಿ ನಾನು ಕೇಳಿಕೊಳ್ತೇನೆ. ನಾನು ಟಿ ವಿ ತಗೊಂಡಿದ್ದೇನೆ. ಟಿ ವಿ ತಗೊಂಡು ಇಲ್ಲಿಂದ ಹೋಗಿದ್ದೇನೆ. ನನಗೆ ಅದರ ಬಗ್ಗೆ ಸ್ವಲ್ಪನೂ ಇದಿರಲಿಲ್ಲ ಅಂತ ಹೇಳಿದರೆ, ನನಗೆ ಪ್ರೈಸ್ ವಿನ್ ಆಗ್ತೇನೆ ವಿಷಯ ಇತ್ತು. ನನಗೆ ಅವರು ಫೋನ್ ಮಾಡುವಾಗಲೇ ಆ ವಿಷಯ ಗೊತ್ತಾಯಿತು. ಅದು ನನಗೆ ಬಂದಿದೆ, ನನಗೆ ಸಂತೋಷ ಉಂಟು ಮಾಡಿದೆ. ಮತ್ತು ಸರ್ವಿಸ್ ಅಂತ ಹೇಳುವಾಗ ಶೇಟ್ ಎಲೆಕ್ಟ್ರಾನಿಕ್ಸ್ ಎಲ್ಲರ ಬಾಯಿಯಲ್ಲಿ ಇದು ಒಳ್ಳೆ ಪರ್ಫಾರ್ಮೆನ್ಸ್ ಉಂಟು. ಇದು ಪುತ್ತೂರಲ್ಲಿ ಶೇಟ್ ಎಲೆಕ್ಟ್ರಾನಿಕ್ಸ್ ಅಂತೇಳಿ ಒಳ್ಳೆ ಇದು ಕೊಡ್ತಾರೆ, ಸರ್ವಿಸ್ ಕೊಡ್ತಾರೆ. ಟಿ ವಿ ತಗೊಂಡಿದ್ದೇನೆ. ಟಿ ವಿ ಈಗ ಒಳ್ಳೆ ವರ್ಕ್ ಆಗ್ತಾ ಉಂಟು, ಸರಿ ಆಗ್ತಾ ಉಂಟು, ಒಳ್ಳೆ ಸರ್ವಿಸ್ ಕೊಡ್ತಾರೆ. ನಾವು 20 ವರ್ಷದಿಂದ ಪುತ್ತೂರಲ್ಲಿ ವಾಸವಾಗಿದ್ದೇವೆ. 20 ವರ್ಷದಿಂದಲೂ ನಾವು ನನ್ನ ಹಸ್ಬೆಂಡು ಇಲ್ಲಿ 20 ವರ್ಷದಿಂದ ಎಲ್ಲ ಐಟಮ್ ಕೂಡ ಶೇಟ್ ಎಲೆಕ್ಟ್ರಾನಿಕ್ಸಿಂದ ಪರ್ಚೇಸ್ ಮಾಡ್ತಿದ್ದೇವೆ. ಅಂದರೆ ಭಾರಿ ಖುಷಿ ಉಂಟಿಲ್ಲ. ನಮ್ಮ ಮನೆಯಲ್ಲಿ ಪ್ರತಿಯೊಂದು ಐಟಮ್ ಕೂಡ ಶೇಟ್ ಎಲೆಕ್ಟ್ರಾನಿಕ್ಸ್ ಉಂಟು. ಹಾಗಾಗಿ ನಾನು 1 ತಿಂಗಳ ಹಿಂದೆ ಇಲ್ಲಿಂದ ಒಂದು 55 ಇಂಚಿನ ಟಿ ವಿ ತಗೊಂಡೋಗಿದ್ದೆ. ನನಗೆ ಅಂದರೆ ಸಣ್ಣದು ಬೇಕು ಅಂತ ಇತ್ತು. ನನ್ನ ಮಗ ಒತ್ತಾಯ ಮಾಡಿದ ದೊಡ್ಡ ತಗೊಂಡೋಗುವಮ್ಮ ಅಂತ. ಹಾಗೆ ಬಂದಿರಲಿ ಅಂತ ಅದನ್ನು ತಗೊಂಡೋಗಿದ್ದೆ. ಮೊನ್ನೆ 31ಕ್ಕೆ ಡಿಸೆಂಬರ್ 31ಕ್ಕೆ ಬಂದು ನಾನು ವಾಷಿಂಗ್ ಮಿಷಿನ್ ನೋಡುವ ಅಂತ ಬಂದದ್ದು. ಅದು ಕೂಡ ವರ್ಲ್ಫುಲ್ 8K ತಗೊಂಡೋಗಿದ್ದೆ. ಆಗ ಇಲ್ಲಿ ನಮ್ಮ ಪರಿಚಯ ಒಬ್ಬರಿದ್ದು, ಅವರು ಹೇಳಿದರು ನೀವು ಅದನ್ನು ದೊಡ್ಡದೇ ತಗೊಂಡೋಗಿ ಅಂತೇಳಿ. ಹಾಗೆ ಅದು ತಗೊಂಡೋಗಿ ನಿಮಗೆ ಡ್ರಾ ಆಗ್ತದೆ ಅಂತ ಹೇಳಿದ್ದು. ಹಾಗೆ ಅದರಲ್ಲಿ ಬಂದಿದ್ದು. ಹಾಗೆ ತುಂಬ ಖುಷಿ ಆಗ್ತದೆ. ನಾನು ಎಂಥ ಐಟಮ್, ಸಣ್ಣ ಐಟಮ್ ತಗೊಂಡು ನಾನು ಇಲ್ಲಿಗೆ ಬರ್ತೇನೆ. ಅಂದರೆ ನನ್ನ ಹಸ್ಬೆಂಡ್ ಇಲ್ಲಿ ತಗೊಂಡೋಗಿ ಅಭ್ಯಾಸ ಆಗಿ ಇಲ್ಲಿ ಬರ್ತಾ ಇದ್ದೇವೆ. ಅಂದರೆ ಪುತ್ತೂರಲ್ಲಿ ಎಲ್ಲ ಎಲೆಕ್ಟ್ರಾನಿಕ್ಸ್, ನಾನು ಈ ಎಲೆಕ್ಟ್ರಾನಿಕ್ಸ್ ಬಗ್ಗೆ ತುಂಬ ಹೆಮ್ಮೆ ಪಡ್ತಾ ಇದ್ದೇನೆ. ಅಂದರೆ ಸರ್ವಿಸ್ ಕೂಡ ಒಳ್ಳೆಯದಿತ್ತು. ಅವರು ಮೊನ್ನೆ ಆಗಿ ವರ್ಲ್ಫುಲ್ ಮನೆಗೆ ತಂದ ದಿವಸವೇ ರಾತ್ರಿ 6 ಗಂಟೆಗೆ ಬಂದು ಅದನ್ನು ಕೂಡ ಇನ್ಸ್ಟಾಲ್ ಮಾಡಿಕೊಟ್ಟು ಹೋಗಿದ್ದಾರೆ. ಮೊದಲು ತಗೊಂಡು ಒಂದು 12 ವರ್ಷ ಆಯಿತು. ನಾನು ಮೊದಲು ಸ್ಯಾಮ್ಸಂಗ್ ತಗೊಂಡೋಗಿದ್ದೆ, ಇಲ್ಲೇ ತಗೊಂಡು ಅದು 12 ವರ್ಷ ಬಂತು. ಅದನ್ನು ನನಗೆ ಮತ್ತೆ ಬೋರ್ಡ್ ಹೋಯ್ತು. ಅದಕ್ಕೆ ಸುಮ್ಮನೆ ಹಾಕುವುದು ಯಾಕೆ ಅಂತೇಳಿ ನಾನು ಅದನ್ನು ರಿಪೇರಿ ಮಾಡಿಸ್ಲಿಕ್ಕೆ ಒಳ್ಳೆ ರೀತಿ ಏನೂ ಆಗಲಿಲ್ಲ. ಈಗ ಫ್ರಿಜ್ಜು ಕೂಡ ಹಾಗೆ ಸುಮಾರು ತುಂಬ ವರ್ಷ ಆಯಿತು, ಒಂದು 10-15 ವರ್ಷ ಮೇಲೆ ಆಯಿತು. ಅದು ಕೂಡ ಫ್ಯಾನುಗಳು ಎಲ್ಲ ಕೂಡ, AC ಕೂಡ ಎಲ್ಲ ಕೂಡ ಇಲ್ಲಿ ತಗೊಂಡದ್ದು. ಟಿ ವಿ ಕೂಡ ಮೊದಲಿಂದ ಕೂಡ ಇಲ್ಲಿ ತಗೊಂಡದ್ದು. ತುಂಬ ವರ್ಷ ಆಯಿತು. ಮತ್ತು ಅದು ಸ್ವಲ್ಪ ಡಿಸ್ಪ್ಲೇ ಹೋಯ್ತು ಸಣ್ಣದು. ಹಾಗೆ ಮೊನ್ನೆಗೆ 55 ಇಂಚಿನ ಟಿ ವಿ ತಗೊಂಡಾಗ ಒಂದು 2 ತಿಂಗಳಾಯ್ತು ಅಷ್ಟೇ. ನೋಡಬೇಕು, ತುಂಬ ಖುಷಿ, ಹೆಮ್ಮೆ ಅನಿಸ್ತಾ ಇದೆ ನನಗೆ ಇಲ್ಲಿಗೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.